This program is brought to you by Yamuna Asha City Premium Gated Community. Powered by Amrit Noni, Arogyada Bharavase, Nippon Paint, co-sponsored by Biruver Kudla, Sun Premium Refined Sunflower Oil, Santosh 2-Star Boiled Rice Bhadravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, Manasa Water Park, Pilikula, McCoy, a promise of happiness, Hoysala, a luxury eco resort, Hassan. Supportive partner, Dance Studio, Adyar, Mangalore. Das Warrior. ನಮಸ್ತೆ, ನಮ್ಮ ಟಿ ವಿ ಚಾನಲ್. ನನ್ನ ಹೆಸರು ಶರತ್ ಅಂತ, ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಮತ್ತು ಫೌಂಡರ್. ನಾನು ನಮ್ಮ ಟಿ ವಿದು ಚಾನಲ್ ಆಡಿಷನ್ ಬಗ್ಗೆ ಹೇಳ್ಬೇಕಂತಂದರೆ, ಇಲ್ಲಿ ಚಿಕ್ಕ ಮಕ್ಕಳು ಒಂದು 10ರಿಂದ 11 ಮಕ್ಕಳು ಚಿಕ್ಕ ಮಕ್ಕಳು ಇಟ್ಕೊಂಡು ಸುಮ್ಮನೆ ಆಡಿಷನ್ಗೆ ಒಂದು ಟ್ರೈ ಮಾಡಿದೆ, ಏನಾಗುತ್ತೆ ನೋಡೋಣ ಅಂಥೇಳಿ. ಯಾಕಂದರೆ ತುಂಬ ಚಾನಲಲ್ಲಿ ಮಾಡಿದ್ದೀವಿ, ಎಕ್ಸ್ಪೀರಿಯೆನ್ಸ್ ಇದೆ ತುಂಬಾ. ಒಂದು 8ರಿಂದ 10 ವರ್ಷ ಬೇರೆ ಚಾನಲೆಲ್ಲ ಕೆಲಸ ಮಾಡಿದ್ದೀನಿ. ಡ್ಯಾನ್ಸ್ ಕ್ಲಾಸ್ ಕೂಡ ನಡೆಸಿ 8ರಿಂದ 10 ವರ್ಷ ಆಗ್ತಿದೆ. ತುಂಬ ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಿರೋದು ಇಲ್ಲಿ ತನಕ. ಡ್ಯಾನ್ಸ್ ಕ್ಲಾಸ್ ಅಂತ ಹೇಳಕ್ಕೆ ಬಂದರೆ, ನಮ್ಮದು ಪೇರೆಂಟ್ಸ್ ಅಂತ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ. ಯಾವುದೇ ಶೋಸ್ ಆಗಲಿ, ಕಾಂಪಿಟೇಷನ್ಸ್ ಆಗಲಿ, ಅಥವಾ ಇಲ್ಲಿ ಪ್ರಾಕ್ಟೀಸ್ ಆಗಲಿ, ನಾನು ಯಾವುದಕ್ಕೂ ಇಲ್ಲ ಅಂತ ಇಲ್ಲಿ ತನಕ ಹೇಳಿಲ್ಲ. ಅವ್ರಿಗೆ ಅಷ್ಟೇ ರಿಸ್ಕ್ ಇದ್ದರೂ ಕೂಡ ಕಳಿಸ್ತಾರೆ ಪ್ರಾಕ್ಟೀಸಸ್ಗೆ. ಎಕ್ಸಾಮ್ ಇರಲಿ, ಟೆಸ್ಟ್ ಇರಲಿ, ನಾನು ಹೇಳಿದ ಇನ್ ಟೈಮಿಗೆ ಕಳಿಸ್ತಾರೆ ಕ್ಲಾಸಸ್ಗೆ. ಅದರಿಂದ ಮಕ್ಕಳು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ನನಗೆ ಬೇರೆ ಚಾನಲಲ್ಲಿ ತುಂಬಾ ಕೆಲಸ ಮಾಡಿದ್ರಿಂದ ಮಕ್ಕಳಿಗೆ ತುಂಬಾ ಕಳಿಸಿದ್ದೀನಿ ಶೋಸ್ಗಳಿಗೆಲ್ಲ. ಬಟ್ ನಾನೇನಾದ್ರು ಮಾಡಬೇಕಂತ ಅನ್ನಿಸ್ತಾಯಿತ್ತು, ಯಾವಾಗಲೂ ಅನ್ನಿಸ್ತಾಯಿತ್ತು. ಬಟ್ ಅವಕಾಶಗಳು ಸಿಗ್ತಾನೆ ಇದ್ದಿಲ್ಲ ನನಗೆ. ತುಂಬಾ ಕಷ್ಟ ಬಿದ್ದಿದ್ದೀನಿ. ಏನಾದ್ರು ಚಾನ್ಸ್ ಸಿಗಬೇಕು ನನಗೆ, ಮಾಡಬೇಕು, ಶೋಸ್ ಮಾಡಲೇಬೇಕು, ಟಿ ವಿ ಶೋಸ್, ರಿಯಾಲಿಟಿ ಶೋಸ್ ಮಾಡಬೇಕು ಅಂತೇಳಿ. ನನ್ನ ಮಕ್ಕಳದು ಒಂದು 8 ವರ್ಷದಿಂದ ನಾನು ಬೇರೆ ಚಾನಲ್ಗಳಿಗೆ ಕಳಿಸಿದ್ದೀನಿ. ಸೊ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಆಗೇ ಮಾಡಿದ್ದಾರೆ. ಕಂಟೆಸ್ಟೆಂಟ್ ಆಗೋ ಎಬಿಲಿಟಿ ಇದ್ದರೂ ಕೂಡ ತುಂಬ ಕಡೆ ಫ್ಲಾಪ್ ಆಗಿದೆ. ಅದು ಬೇರೆ ಥರನೇ ಆಗೋಗಿದೆ ಬೇರೆ ಚಾನಲ್ಗಳಲ್ಲೇ. ನಾನು ಈ ಚಾನಲ್ಗೇನು ಖುಷಿ ಪಡ್ತೀನಿ ಅಂತಂದರೆ, ಫಸ್ಟ್ ಆಡಿಷನ್ ರೌಂಡ್ ಹೋದಾಗಲೇ ನಮ್ಮ ಮಕ್ಕಳು ಫುಲ್ ನರ್ವಸ್ ಆಗೋಗಿದ್ರು ಬೇರೆ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು. ಬಟ್ ಈ ಲೆವೆಲಿಗೆ ಬರ್ತಾರೆ, ಫೈನಲಿಗೆ ಬರ್ತಾರೆ, ನಾನು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಹರ ಹರ ಜಯ ಜಯ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಏನ್ ಹೇಳಕ್ಕಿದೆ, ಇಟ್ ವಾಸ್ ಅನ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ನಿಮ್ಮ ಕೊರಿಯೋಗ್ರಫಿನ ಕರೀರಿ. ತುಳು, ಕನ್ನಡ ಸರ್. ಕನ್ನಡ, ಓಕೆ. ಏನ್ರಿ ನಿಮ್ಮ ಟೀಮಲ್ಲಿ ಒಂದೊಂದು ಡೈನಮೈಟ್ನ ಇಟ್ಕೊಂಡಿದ್ದೀರಾ, ಹಾಗೆ ಡಗ್ 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 ಅಂತ ಒಂದೊಂದು ವಾಪಸ್ ಬರ್ತಾ ಇದೆ ಹಿಂಗೆ. ಸೂಪರ್ಬ್ ಕೊರಿಯೋಗ್ರಫಿ. ಥ್ಯಾಂಕ್ ಯು ಸರ್. ಸೂಪರ್ಬ್ ಎನರ್ಜಿ ಲೆವೆಲ್, ಸ್ಪೆಷಲಿ ಸಣ್ಣ ಮಕ್ಕಳು. ನಮಸ್ಕಾರ ನಮ್ಮ ಟಿ ವಿ ಚಾನಲ್ಗೆ. ನಾನು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ಗೆ ಮಗನ 4 ವರ್ಷದಿಂದ ಕಳಿಸ್ತಾ ಇದ್ದೀನಿ. ಫಸ್ಟು ಆಲ್ದೂರಲ್ಲಿತ್ತು, ಆಲ್ದೂರಿಗೆ ನನ್ನ ಮಗನ ಕರ್ಕೊಂಡು ಹೋಗ್ತಾಯಿದ್ದೆ, ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಆಮೇಲೆ ಚಿಕ್ಕಮಂಗ್ಳೂರು ಬಂದರು. ಇಲ್ಲಿ ನನಗೆ ತುಂಬ ದೂರ ಆಗುತ್ತೆ ಚಿಕ್ಕಮಂಗ್ಳೂರು ಟೌನಿಂದ ಇಲ್ಲಿಗೆ ಬರೋಕ್ಕೆ. ಬಟ್ ಆದರೂ ಕೂಡ ಮಗನ ಶ್ರೇಯಸ್ಸಿಗೋಸ್ಕರ ಅಪ್ ಆ್ಯಂಡ್ ಡೌನ್ ಮಾಡಿಸ್ತಾ ಇದ್ದೀನಿ. ತುಂಬ ಅಪ್ ಆ್ಯಂಡ್ ಡೌನ್ ಅಂದರೆ ಫೇಸ್ ಮಾಡಿದ್ದಾನೆ. ಆದರೂ ಕೂಡ ಅವನಿಗೆ ಡ್ಯಾನ್ಸಂದು ಬಿಡಿಸಬಾರ್ದು ಅಂತೇಳಿ ತುಂಬ ಶ್ರಮಪಟ್ಟು ಮಾಡ್ತಾಯಿದ್ವಿ. ಅದರಲ್ಲಿ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಶರತ್ ಸರ್ ನಮಗೆ ತುಂಬ ಕೋಪ್ರೇಟ್ ಮಾಡ್ತಾರೆ. ಎಷ್ಟೇ ಶ್ರಮ ಇದ್ದರೂ ಕೂಡ ಅವನ ಶಿಷ್ಯ ಅಂದ್ಕೊಂಡು ತುಂಬ ಆಸಕ್ತಿ ವಹಿಸಿ ಅವನಿಗೆ ಪ್ರಾಕ್ಟೀಸ್ ಕೊಡ್ತಾಯಿದ್ದಾರೆ. 2 ಇಯರ್ಸ್ ಬ್ಯಾಕ್ ಅವ್ನ ತಂದೆ ತೀರ್ಕೊಂಡ್ರು. ಬಟ್ ಆದರೂ ಕೂಡ ಅದನ್ನು ಬಿಡಿಸ್ದೆ. ತುಂಬ ನನಗೂ ಕೂಡ ಅವನ ಭವಿಷ್ಯ ಚೆನ್ನಾಗಿ ಮಾಡಬೇಕು, ನೀವು ಅವಾಗ ಅಂದ್ಕೊಂಡಿದ್ದು ಅವ್ರ ತಂದೆ ಏನು ಅಂದ್ಕೊಂಡಿದ್ರು ಅದನ್ನು ಅಚೀವ್ಮೆಂಟ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಲೂ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ.
ಮತ್ತು ತುಂಬ ಆಪರ್ಚುನಿಟಿ ಸಿಕ್ತು. ಬಟ್ ಆದರೂ ನಮ್ಮ ಟಿ ವಿ ಚಾನಲಲ್ಲಿ ಒಂದು ಅವಕಾಶ ಸಿಕ್ಕಿರೋದು ಅವನಿಗೆ ಒಂದು ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ಸರ್ ಕೂಡ ಎಷ್ಟೋ ಅವಕಾಶಗಳಿದ್ದರೂ ಕೂಡ ಅದನ್ನು ಅವಕಾಶಗಳನ್ನ ಬಿಟ್ಟು ಇದರಲ್ಲಿ ವಿನ್ ಆಗಲೇಬೇಕು ಅನ್ನೋ ಒಂದು ಶ್ರಮಪಟ್ಟು ಸೆಮಿಫಿನಲ್ಗೆ ಬರೋಕ್ಕೂ ಹಿಂದಿನ ದಿನ ಕೂಡ ಅವರಿಗೆ ಪ್ರಾಕ್ಟೀಸ್ ಇತ್ತು. ಇದರಲ್ಲೂ ನಮ್ಮ ಟಿ ವಿ ಚಾನಲಲ್ಲಿ ಬರಲೇಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಡ್ಯಾನ್ಸ್ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಮಕ್ಕಳು ಬರಬೇಕು. ಅದರಲ್ಲೂ ನನ್ನ ಮಗ ಒಂದು ತುಂಬ ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ದಾನೆ ಅಂದರೆ ಅದಕ್ಕೆ ನಿಜವಾಗ್ಲೂ ನನ್ನ ಶರತ್ ಸರಿಗೆ ಈ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ್ದು. ಪ್ರೀತಿಸುವೆನು ನಾನೀಗ, ಭಯವಾಗಿದೆ ನನಗೀಗ, ಬರಬೇಡ ಹೋಗು. ರಾಕ್ಷಸರೆಲ್ಲರೂ ನಿಂಗೆ ಕಾವಲಿದ್ದರು. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಕಿಸ್ಸಿಂದ ಸ್ಟಾರ್ಟ್ ಮಾಡಲಾ, ಲಿಫ್ಟಿಂದ ಸ್ಟಾರ್ಟ್ ಮಾಡಲಾ, ಅಥವಾ ಫಾಲಿಂದ ಸ್ಟಾರ್ಟ್ ಮಾಡಲಾ, ಅಥವಾ ಸಾಂಗಿಂದ ಸ್ಟಾರ್ಟ್ ಮಾಡಲಾ, ಅಥವಾ ನಿಮ್ಮ ಎಕ್ಸ್ಪ್ರೆಷನಿಂದ ಸ್ಟಾರ್ಟ್ ಮಾಡಲಾ? ಥ್ಯಾಂಕ್ ಯು ಫಾರ್ ದ ಕೌಂಟರ್. ನನ್ನ ಹೆಸರು ವಿಜಯಲತಾ. ನನ್ನ ಪ್ರೊಫೆಷನ್ ಟೀಚರ್. ನನ್ನ ಮಗಳ ಹೆಸರು ವಂದನಾ. ಅವಳ ಫ್ಯಾಷನ್ನೇ ಬಂದು ಡ್ಯಾನ್ಸಿಗೆ ಹಾಕಿದ್ದು. ಇದು ಅವಳದು 6th ಇಯರ್ ಡ್ಯಾನ್ಸು. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು ಶಿವಮ್ ಡ್ಯಾನ್ಸ್ ಸ್ಕೂಲಿಗೆ ಸೇರಿಸಿದ್ದು. ಅವಳು ಡ್ಯಾನ್ಸ್ ಜರ್ನಿ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಹಲವಾರು ಎಕ್ಸ್ಪೀರಿಯೆನ್ಸು. ನಮ್ಮ ಟಿ ವಿಯಲ್ಲಿ ಗ್ರೂಪ್ ಡ್ಯಾನ್ಸು ಅದು ತುಂಬ ಎಕ್ಸ್ಪೀರಿಯೆನ್ಸು. ತುಂಬ ಕಡೆ ಅವಳು ಐಡೆಂಟಿಫೈ ಆಗಿದ್ದಾಳೆ. ಇದು ಅದೊಂದು ರೂಟ್ ಅಂತಲೂ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ ಆಗಿದೆ, ತುಂಬ ಖುಷಿನೂ ಆಗ್ತಿದೆ. ಐ ಫೀಲ್ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ ನನಗೆ, ನನ್ನ ಮಗಳು ಈ ಥರ ಆಗಿದ್ದಾಳೆ ಅಂತ. ಅವಳಿಂದ ನಾನು ಐಡೆಂಟಿಫೈ ಆಗ್ತಿದ್ದೀನಿ, ನನ್ನಿಂದ ಅವಳು ಐಡೆಂಟಿಫೈ ಆಗ್ತಿಲ್ಲ. ಎಲ್ಲಿ ಹೋದರೂ ವಂದನಾ ಮಮ್ಮಿ ಅಂತ ಹೇಳ್ತಿದ್ದಾರೆ. ಸೊ ಅದು ನನಗೆ ಪ್ರೌಡ್ ಅನ್ನಿಸ್ತಾ ಇದೆ. ಸೊ ಸ್ಪೆಷಲಿ ಐ ವಾಂಟ್ ಟು ಥ್ಯಾಂಕ್ ಟು ಶಿವಮ್ ಡ್ಯಾನ್ಸ್ ಸ್ಕೂಲ್ ಸರ್, ಶರತ್ ಸರ್. ಆಮೇಲೆ ಅವರು ಪ್ಲ್ಯಾಟ್ಫಾರ್ಮ್ ಚಿಕ್ಕೋದ್ರಿಂದನೂ ಅವಳನ್ನು ಕರ್ಕೊಂಬಂದು ಒಂದು ಸ್ಟೇಜಿಗೆ ತೊಗೊಬಂದು ನಿಲ್ಲಿಸಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಮತ್ತು ಬೆಂಗಳೂರಲ್ಲೂ ತುಂಬ ಪ್ರಾಜೆಕ್ಟ್ಸ್ಗಳು ಮಾಡಿದ್ದಾರೆ. ಅದು ಅವರಿಂದನೇ ಸಿಕ್ಕಿರೋದು, ಆ ಪ್ಲ್ಯಾಟ್ಫಾರ್ಮು ಅವರಿಂದನೇ ಸಿಕ್ಕಿರೋದು. ಈಗ ಇದು ಅದೇ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದ್ರಿಂದ ಅವಳು ಫ್ಯೂಚರ್ ಚೆನ್ನಾಗಿರುತ್ತೆ. ಶಿ ವಿಲ್ ಗೆಟ್ ಎ ಗುಡ್ ಪ್ಲ್ಯಾಟ್ಫಾರ್ಮ್ ಅಂತಲೂ ನನಗೆ ಅನಿಸುತ್ತೆ. ನಾನು ಹೇಳಿಲ್ಲ ಮಾಡಿಲ್ಲ, ಬಟ್ ಆದರೆ ಅವ್ನ ಟ್ಯಾಲೆಂಟ್ ಅವ್ನು ಗುರುತಿಸ್ತಾ ಇದ್ದಾರೆ. ತುಂಬ ಈಗ ಸೂಪರ್ ಸ್ಟಾರ್ ಅಂತೇಳಿ ಸೂಪರ್ ಕಿಡ್ಸ್ ಅಂತ ಅವಳಿಗೆ ಅವಕಾಶ ಸಿಕ್ಕಿತ್ತು. ಬಟ್ ಕೇಳಿರೋ ಆದರೆ ಮೇಡಮ್ ಅವ್ನ ಟ್ಯಾಲೆಂಟಿಂದನೇ ಮುಂದೆ ಬರಲಿ ಅನ್ನೋ ಒಂದು ಕಿವಿ ಮಾತು ಹೇಳಿದರು. ಅದರಿಂದ ಕೂಡ ಅವನಿಗೆ ಈ ಅವಕಾಶಗಳು ಅದು ಮೊದಲನೇ ಮೆಟ್ಟಿಲು ಅಂತಲೂ ಕೂಡ ನಾನು ಹೇಳಬಲ್ಲೆ. ಅವರ ಎಷ್ಟೇ ಶ್ರಮ ಇದ್ದರೂ ಕೂಡ ನನ್ನ ಮಗನಿಗೆ ಎಷ್ಟು ಅಂದರೆ ಅವನ್ನ ಒಬ್ಬರನ್ನೇ ಯಾರನ್ನೂ ಇದು ಇಲ್ಲಿ ಕೆಲವರು ಅಂದ್ಕೊಂಡಿರ್ಬೋದು ಒಬ್ಬರನ್ನೇ ಇಲ್ಲಿ ಇದು ಮಾಡ್ತಾರೆ, ಹಾಗೆಲ್ಲ ಏನೂ ಇಲ್ಲ. ಇಲ್ಲಿ ಎಲ್ಲರನ್ನೂ ಒಂದೇ ರೀತಿ ಕಂಡು ಒಂದೊಂದು ಮಕ್ಕಳಿಗೂ ಕೂಡ ನಿಜ ಹೇಳಿ ಚಿಕ್ಕಮಂಗ್ಳೂರಲ್ಲಿ ಈ ಥರ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸು ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಅಷ್ಟೊಂದು ಇರಲಿಲ್ಲ. ನಾನು ಬೇರೆ ಕ್ಲಾಸಿಗೆ ಸೇರಿಸಿದ್ದೆ. ಅಲ್ಲಿ ಸೇರಿಸುವಾಗ 3 months ಕಳಿಸಿದ್ರು. ಅವರು ಜಸ್ಟ್ ಏನು ಮಾಡಿದ್ರು, ಅಮೌಂಟ್ ಅಷ್ಟೇ ಕೇಳ್ತಾಯಿದ್ರು ವಿನಃ ಅವ್ನ ಟ್ಯಾಲೆಂಟ್ ಏನು ಹೊರಗೆ ಬರಲಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನನಗೆ ಅವ್ರು ತುಂಬ ಪ್ರಾಕ್ಟೀಸ್ ಕೊಡ್ತಾರೆ, ಇಂಡಿವಿಜುವಲ್ಲಾಗಿ ಅವ್ರನ್ನ ಕೇರ್ ತಗೊಳ್ತಾರೆ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ ಅಂತೇಳಿ. ಏಳೇಳು ಕಡಲಾಚೆ ನಿನ್ನ ಕೂಡಿ ಇಟ್ಟರೂನು ಕುಚ್ ಕುಚ್ ಬಂದಿದೆ, ಕುಚ್ ಕುಚ್ ಬಂದಿದೆ. ಆ ಬಿರುಗಾಳಿ ಬಿಡದೆ ನಿನ್ನನ್ನು ಸುತ್ತಿ ಬಚ್ಚಿಟ್ಟರೂನು ಕುಚ್ ಕುಚ್ ಅಂದಿದೆ, ಕುಚ್ ಕುಚ್ ಅಂದಿದೆ. ನೀ ಎಲ್ಲಿರು ಹೇಗಿರು ಏನೇ ಆದರೂ ಬರುವೆ. ಹಾಯ್, ನನ್ನ ಹೆಸರು ಗುರು ಅಂತ. ನಾನು 2 yearsಯಿಂದ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಲ್ಲಿ ಅಸಿಸ್ಟೆಂಟ್ ಡ್ಯಾನ್ಸ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಬಂದು ಶರತ್ ಸರ್ರಿಂದ 2 ವರ್ಷದಿಂದ ತುಂಬ ಎಕ್ಸ್ಪೀರಿಯೆನ್ಸ್ ಕಲ್ತೀನಿ.
ಅವರು ನನಗೆ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಯಾವ ಥರ ಕೊರಿಯೋಗ್ರಫಿ ಮಾಡಬೇಕು, ಮೆಥಡ್, ಸಾಂಗ್ ಸೆಲೆಕ್ಷನ್ ಆಗಲಿ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ನಾವು ಆಡಿಷನ್ ಟೈಮಲ್ಲಿ ಬಂದಾಗ ಮಂಗಳೂರಲ್ಲಿ ತುಂಬ ಟೀಮ್ಸ್ ನೋಡಿದ್ವಿ. ಎಲ್ಲ ಸೀನಿಯರ್ಸ್ ಬ್ಯಾಚಸ್ ಇತ್ತು. ನಮ್ಮ ಜೂನಿಯರ್ಸ್ ಬ್ಯಾಚಸ್ ನೋಡಿ ಸ್ವಲ್ಪ ಏನೋ ಒಂಥರ ಫೀಲ್ ಅನ್ನಿಸ್ತು, ಏನು ಮಾಡಬೇಕು ಮಕ್ಕಳು ಇಟ್ಕೊಂಡು ಅಂತ. ಬಟ್ ಒಂದು ಆಡಿಷನ್ನಲ್ಲಿ ನಮ್ಮ ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿ ತುಂಬ ಖುಷಿ ಆಯಿತು. ಆಗ ನೆಕ್ಸ್ಟ್ ಎಪಿಸೋಡೆಲ್ಲ ನಾವು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಪ್ರತಿ ಎಪಿಸೋಡಲ್ಲಿ ಗೋಡನ್ ಬಜಾರ್ ತಗೊಂಡು ಬಂದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮಂಗಳೂರಿಗೆ ಬಂದು ಚಾಲೆಂಜ್ ಮಾಡೋದು ಯಾವ ಥರ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಕಲ್ತೀವಿ. ಯಾವ ಥರ ಮಾಡಬೇಕು, ಇನ್ನು ಯಾವ ಥರ ಕೊರಿಯೋಗ್ರಫಿ ಮಾಡಬೇಕು. ಮತ್ತು ಸರ್ ಅಷ್ಟೇ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾರೆ. ನಾವು ಡ್ಯಾನ್ಸ್ ವಾರಿಯರ್ಸು ಆಡಿಷನ್ಗೆ ಅಂತ ಬಂದ್ವಿ. ಆಡಿಷನಿಗೆ ಬಂದುಬಿಟ್ಟು ಪರ್ಫಾರ್ಮ್ ಮಾಡಿದ್ವಿ. ಪರ್ಫಾರ್ಮ್ ಮಾಡಾದ್ಮೇಲೆ ನಾವು ಸೆಲೆಕ್ಟ್ ಆಗ್ತೀವಿ ಅನ್ನೋ ನಂಬಿಕೆ ಇತ್ತು. ಆದಮೇಲೂ ಒಂದು ಚಾಲೆಂಜ್ ಅನ್ನೋದು ಬಂತು. ಚಾಲೆಂಜ್ ಅಂತ ಒಂದು ಫಸ್ಟ್ ರೌಂಡ್ಗೆ ಬಂದ್ವಿ. ಫಸ್ಟ್ ರೌಂಡಲ್ಲೇ ಗೋಲ್ಡನ್ ಬಜಾರ್ ಸಿಕ್ತು. ಒಳ್ಳೆ ಕಮೆಂಟ್ ಸಿಕ್ತು. ಹಾಗೆ ಈ ಹಂತಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಮುಂದೆ ಫೈನಲ್ ಹೊಡಿತೀವಿ. ಫೈನಲ್ಸ್ ನಮಗೆ ಸಿಗುತ್ತಂತ ಕಾನ್ಫಿಡೆಂಟ್ ಇದೆ. ಮಂಗಳೂರು ಸೆಟ್ ಟೀಮ್ ಎಲ್ಲ ಬಂದಿದ್ವಿ. ನಮಗೊಂದು ಸ್ವಲ್ಪ ಭಯ ಆಗ್ತಿತ್ತು, ಯಾವ ಥರ ಮಾಡ್ತಾರೆ, ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ. ಸೊ ಅದಾದಮೇಲೆ ನಾವು ಮಾಡಿದ ತಕ್ಷಣ ಇನ್ನೂ ಒಂದು ಒಳ್ಳೆ ಹೋಪ್ ಸಿಕ್ತು. ಒಳ್ಳೆ ಜಡ್ಜಸ್ ಒಳ್ಳೆ ಕಮೆಂಟ್ಸ್ ಕೊಟ್ಟರು. ಇನ್ನೂ ಒಂದು ಹೋಪ್ ಅನ್ನೋದಿದೆ ನಮ್ಮ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಮೇಲೆ. ಇನ್ನೂ ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಮಾಡಿ ಅಂತ ಹೇಳಿದ್ರು. ಸೊ ಹೋದ ವಾರದಲ್ಲಿ ನಾವು ಸ್ವಲ್ಪ ಮಿಸ್ಟೇಕ್ಗಳಾದವು. ಅದಾದಮೇಲೆ ಇನ್ನೂ ಇಲ್ಲ ಮಾಡಬೇಕು ಅಂತ ಅಂದಿದ್ದಾರೆ ಜಡ್ಜಸ್ಸು. ಮಾಡ್ತೀವಿ, ಮಾಡೋ ನಂಬಿಕೆ ಇದೆ, ಮಾಡ್ತೀವಿ ಅಂತ ಕಾನ್ಫಿಡೆಂಟ್ ಇದೆ. ಜನ್ಮವ ಪಡೆದು ನೀ ಹುಟ್ಟಿ ಬಂದರು ಬರುವೆ. ಬರಬೇಡ ನೀನು, ಯಾಕಾದರೂ ಬರುತ್ತೀಯೋ, ಪ್ರೀತಿನ ತರುತ್ತೀಯೋ, ಬರಬೇಡ ಹೋಗೋ. ಏನು ಕೊರಿಯೋಗ್ರಫರ್, ಸೀರಿಯಸ್ಲಿ ತುಂಬ ಒಂದು ಕ್ರಿಯೇಟಿವ್ ಆಗಿ ನೀವು ಮಾಡಿದ್ದೀರಾ. ಓಕೆ, ಅದಕ್ಕೋಸ್ಕರ ಆ ಮಕ್ಕಳು, ಆ ಡಾನ್ಸರ್ಸು ಅವ್ರದ್ದೊಂದು ಬ್ಯಾಕಪ್, ಒಂದು ಪ್ರಾಪ್ ಆಗಲಿ, ನಿಮ್ಮದು ಒಬ್ಬರು ಪ್ರಾಪ್ ಇದೆ, ಅದು ಬಿತ್ತಲ್ಲಿ. ಹಾಂ ಸರ್, ಹೌದು. ಅದನ್ನು ಸಹ ಗೊತ್ತಾಗದಾಗೆ ಕರ್ಕೊಂಡದ್ದು. ದಟ್ ಈಸ್ ಕಾಲ್ಡ್ ಡಾನ್ಸರ್ ಮ್ಯಾನ್. ಕುಚ್ ಅಂದಿದೆ ಈ ಹೃದಯ, ಕುಚ್ ಅಂದಿದೆ, ಕುಚ್ ಅಂತಿದೆ ಈ ಹೃದಯ, ಕುಚ್ ಅಂತಿದೆ. ಪ್ರೀತಿಸುವೆನು ನಾನೀಗ, ಭಯವಾಗಿದೆ ನನಗೀಗ, ಬರದೆ ರಾಕ್ಷಸರೆಲ್ಲರೂ ನಿಂಗೆ ಕಾವಲಿದ್ದರು. ಫೈನಲಿ ಬಂದುಬಿಟ್ಟು ತುಂಬ ಪ್ರಿಪ್ರೇಷನ್ ಮಾಡಿದ್ದೀವಿ. ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ. ಹೊಡಿಲೇಬೇಕಂತ ಅಂದ್ಕೊಂಡಿದ್ವಿ. ಹೊಡಿತೀವಿ. ಎಲ್ಲ ಮಕ್ಕಳೆಲ್ಲ ಫುಲ್ಲು ಟ್ಯೂಷನ್ಸ್ ಇದ್ದರೂ ಸಮೇತ ಬಂದು 6 o'clock ಬಂದು 10 ತನಕ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವರು ತುಂಬ ಕೋಆಪ್ರೇಟಿವ್ ಮಾಡ್ತಿದ್ದಾರೆ ಸರ್. ಮಕ್ಕಳು ಸಖತ್, ಪೇರೆಂಟ್ಸು ಅಷ್ಟೇ ತುಂಬ ಕೋಆಪ್ರೇಟಿವ್. ಅಂದರೆ 10-11 ಆದ್ರೂ ಪಾಪ ಒಂದು ಕಾಲ್ ಮಾಡೋಲ್ಲ, ಬರ್ತಾರೆ ಸರ್. ನಾವು ಹೇಳಿ ಟೈಮಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಟ್ರೋಫಿ ಹೊಡಿತೀವಿ. ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್. ಆಲ್ ದ ಬೆಸ್ಟ್. ನಮ್ಮ ಟಿವಿಗೆ ನಮಸ್ಕಾರ. ನನ್ನ ಹೆಸರು ವಂದನಾ. ನಾನು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. 6 yearsಯಿಂದ ಡ್ಯಾನ್ಸ್ ಕಲಿತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೂ ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶರತ್ ಸರಿಗೆ ನಾನು ತುಂಬ ಥ್ಯಾಂಕ್ಸ್ ಕೇಳ್ತೀನಿ. ನಮ್ಮ ಟಿವಿಯಲ್ಲೂ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ನಂಗೆ ತುಂಬ ಖುಷಿ ಆಗ್ತಿದೆ. ಥರ್ಡ್ ರೌಂಡಲ್ಲಿ ಜಡ್ಜಸ್ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದರು ಆಪ್ತಮಿತ್ರ ಡ್ಯಾನ್ಸಿಗೆ. ನಂಗೆ ತುಂಬ ಪ್ರೌಡ್ ಆಗ್ತಿದೆ. ಮಂಗಳೂರಿಗೆ ಇದು ಅವರು ಫಸ್ಟ್ ಸ್ಟಾರ್ಟಿಂಗ್ ಎಪಿಸೋಡಿಂದನೂ ಕೊನೆ ಎಪಿಸೋಡ್ ತನಕನೂ ಗೋಲ್ಡನ್ ಬಜಾರೇ ಸಿಕ್ಕಿದೆ. ಸೊ ಅದು ತುಂಬ ಖುಷಿಯಾಗುತ್ತೆ. ಅವರ ಎನರ್ಜಿ, ಅವ್ರದ್ದು ಏನು ಎಕ್ಸ್ಪೀರಿಯೆನ್ಸು ಅದೆಲ್ಲನೂ ನಾವು ನೋಡೋಕ್ಕೆ ಹೋದಾಗ ವಿ ಫೀಲ್ ಹ್ಯಾಪಿ. ಈ ಥರ ಮಕ್ಕಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಿರೋ ನಮ್ಮ ಟಿ ವಿ ಚಾನಲ್, ಅದು ತುಂಬ ಖುಷಿ ಆಗ್ತಿದೆ. ಇದೇ ಥರ ಇನ್ನೂ ಅವರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ಕೇಳ್ಕೊತೀನಿ. ನನ್ನ ಹೆಸರು ವಸಂತ್ ಅಂತೇಳಿ, ನನ್ನ ಮಗಳ ಹೆಸರು ಧೃತಿ ಅಂತ. JVS ಶಾಲೆಯಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಸುಮಾರು 4 ವರ್ಷದಿಂದ ಇಲ್ಲಿ ಶಿವಮ್ ಡ್ಯಾನ್ಸ್ ಆಫ್ ಕ್ಲಾಸಲ್ಲಿ ಡ್ಯಾನ್ಸನ್ನು ಕಲ್ತಿದ್ದಾಳೆ. ನಮ್ಮ ಕೊರಿಯೋಗ್ರಾಫರ್ ಸರಸ್ ಸರ್ ತುಂಬ ಅದ್ಭುತವಾಗಿ, ತುಂಬ ಎನರ್ಜಿಯಿಂದ ಎಲ್ಲ ಮಕ್ಕಳಿಗೂ ಕೂಡ ಡ್ಯಾನ್ಸನ್ನು ಹೇಳ್ಕೊಟ್ಟಿದ್ದಾರೆ. ಮಂಗಳೂರು ನಮ್ಮ ಟಿ ವಿ ಚಾನಲ್ನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಡ್ಯಾನ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಮಕ್ಕಳು ಮಾಡಿದ್ದಾರೆ. ಅದಕ್ಕೆ ತುಂಬ ಶ್ರಮ ಗುರು ಮತ್ತು ಅವರ
ಶರತ್ ಸರ್ ಅವರು ಕೂಡ ತುಂಬ ಶ್ರಮವಹಿಸಿ ಮಕ್ಕಳನ್ನ ಸ್ಟಡಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಈ ಸರಿ ಗ್ರ್ಯಾಂಡ್ ಫಿನಾಲೆಗೂ ಕೂಡ ನಮ್ಮ ಶಿವಮ್ ಡ್ಯಾನ್ಸ್ ಕ್ಲಾಸರು ಹೊಡಿತಾರಂತ ನಮ್ಮ ಅನಿಸಿಕೆ ಇದೆ. ನಮ್ಮ ಶಿವಮ್ ಡ್ಯಾನ್ಸ್ ಅವ್ರಿಗೂ ಮತ್ತು ನಮ್ಮ ಟಿ ವಿ ಚಾನಲ್ ಅವ್ರಿಗೆ ನನ್ನ ಆತ್ಮೀಯ ವಂದನೆಗಳನ್ನ ತಿಳಿಸ್ತೀವಿ. ಟಿ ವಿ ಡ್ಯಾನ್ಸ್ ಫಾರೆಸ್ಟ್ 2ಗೆ ನಮಸ್ಕಾರ. ನನ್ನ ಹೆಸರು ಡಿಶಲ್. ನಾನು 4 ಇಯರ್ಸಿಂದ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಕಲಿತಿದ್ದೀನಿ. ನಾನು ಫಸ್ಟ್ PU ಸೈಂಟ್ ಮೇರೀಸಲ್ಲಿ ಓದ್ತಿದ್ದೀನಿ. ನನಗೆ ಈ ಡ್ಯಾನ್ಸ್ ಅನ್ನೋದು ಯಾಕೆ ಇಷ್ಟ ಅಂದರೆ ಈ 4 ಇಯರ್ಸ್ ಜರ್ನಿ ನನಗೆ ತುಂಬಾ ಚೇಂಜಸ್ ಕೊಟ್ಟಿದೆ. ಹಾಗೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋಕ್ಕೆ ಶರತ್ ಸರಿಗೆ ತುಂಬ ಇಷ್ಟಪಡ್ತೀನಿ. ಹಾಗೂ ಇವನ್ ನನ್ನ ಪೇರೆಂಟ್ಸು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಟೈಮಿಂಗ್ಸ್ ಆಗಲಿ ಏನೇ ಆಗಲಿ ಯಾವುದಕ್ಕೂ ಬೇಡ ಅಂತ ಯಾವುದಕ್ಕೂ ಹೇಳಿಲ್ಲ, ಎಲ್ಲದಕ್ಕೂ ಸಪೋರ್ಟಿವ್ ಮಾಡಿದ್ದಾರೆ. ಹಾಗೂ ಸರ್ ನನ್ನ ತುಂಬ ಒಂದು ಸ್ಟೂಡೆಂಟ್ಗಿಂತ ಜಾಸ್ತಿ ಅವ್ರ ಸ್ವಂತ ತಂಗಿ ಥರ ನನಗೆ ಟ್ರೀಟ್ ಮಾಡ್ತಾರೆ. ಹಾಗೂ ನನಗೆ ಈ ದೊಡ್ಡ ಆಪರ್ಚುನಿಟಿ ಸಿಕ್ಕ ನಮ್ಮ ಟಿ ವಿ ಚಾನಲ್ಗೆ ನಾನು ತುಂಬ ಥ್ಯಾಂಕ್ ಯು ಅಂತೀನಿ. ನಮ್ಮ ಟ್ಯಾಲೆಂಟ್ನ ಡಿಸ್ಪ್ಲೇ ಮಾಡೋಕ್ಕೆ ನಮ್ಮ ಟಿ ವಿ ಚಾನಲ್ಗೆ ತುಂಬ ಥ್ಯಾಂಕ್. ಆಮೇಲೆ ಹಾಗೂ ಇಷ್ಟು ಎಪಿಸೋಡ್ಸಲ್ಲಿ ನಮಗೆ ಒಂದು ಒಳ್ಳೆ ನೇಮ್ ಸಿಕ್ಕಿದೆ. ಈ ಸಲ ಫೈನಲ್ಸ್ ನಾವು ಗೆಲ್ಲಬೇಕು, ಗೆಲ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಶಶಾಂಕ್ ಅಂತ. ನಾನು 8 ಇಯರ್ಸಿಂದ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಸುಮಾರು ಚಾನಲೆಲ್ಲ ವರ್ಕ್ ಮಾಡಿದ್ದೀನಿ ಮತ್ತು ಬ್ಯಾಕ್ ಡಾನ್ಸರ್ಸಲ್ಲೆಲ್ಲ ಮಾಡಿದ್ದೀನಿ. ನಮ್ಮ ಟಿ ವಿಗೆ ಬಂದರೆ ತುಂಬ ಸಪೋರ್ಟ್ ಮಾಡಿದೆ ಚಾನಲ್ಲು. ಫೈನಲ್ಸ್ಗೆಲ್ಲ ಬಂದಿದ್ದೀವಿ, ಹೊಡಿಲೇಬೇಕು ಅಂತ ಕೂತಿದ್ದೀವಿ. ಮತ್ತು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಗ್ರೂಪಿಂದ ಫಸ್ಟ್ ಟೈಮ್ ಹೋಗ್ತಿರೋದು. ಫಸ್ಟ್ ಟೈಮ್ ನಾವು ಹೊಡಿಲೇಬೇಕು ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಿದ್ದೀವಿ ಮತ್ತು ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ ಗ್ರೂಪ್ ಎಲ್ಲ. ಚೆನ್ನಾಗಿ ಮಾಡಿದ್ದೀರಾ, ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿದ್ದೀರಾ. ಬಟ್ ನಮ್ಮ ಶಿವಮ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ನಮಗೆ ಆ ಶಿವಮ್ ಬೇಕು. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು. ಸೆಮಿಫಿನಾಲೆಗೆ ಒಂದು ಆ್ಯಪ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಹೊಸದಾಗಿ ಟ್ರೈ ಮಾಡಿರೋದ್ರಿಂದ ಐ ರಿಯಲಿ ಅಪ್ರಿಷಿಯೇಟೆಡ್ ಆ್ಯಂಡ್ ಗುಡ್ ಟ್ರೈ ಗೈಸ್. ನಿಮ್ಮನ್ನು ಫಸ್ಟಿಂದನೂ ಬೇರೆ ಬೇರೆ ಫಾರ್ಮ್ಸಿಂದ ನೋಡ್ತಾ ಇದ್ದೀವಿ. ನೀವು ಇದೊಂದು ಫಾರ್ಮ್ಸನ್ನು ಟ್ರೈ ಮಾಡಿದ್ದೀರಾ ಒಳ್ಳೆ ಮಾಡೋಕ್ಕೆ. ಶಾಂತಿ ಶಾಂತಿ ಶಾಂತಿ. ನಿಜ ಇದೊಂದು ಜರ್ನಿಲಿ ಅವನಿಗೆ ತುಂಬ ಒಳ್ಳೆ ಆಫರ್ ಸಿಗ್ಬೋದು. ನಮ್ಮ ಟಿ ವಿ ಚಾನಲ್ ನಿಜ ಒಂದು ವಿನ್ನಾಗಿ ಬರಲಿ ಅಂತೇಳಿ ಆಶಿಸ್ತೀನಿ. ನಮ್ಮ ಎಲ್ಲ ಟೀಮ್ ಅವರು ನಿಜ ಪೇರೆಂಟ್ಸ್ ಕೂಡ ಅವರ ಜೊತೆಯಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಕೂಡ ಅಷ್ಟೇ ಕೋಆಪ್ರೇಟ್ ಮಾಡ್ತಾರೆ. ಸಾತ್ವಿಕ್ ಅಂದರೆ ಒಂದು ತುಂಬ ಖುಷಿ ಇದೆ ಎಲ್ರಿಗೂ. ಈ ಟೀಮ್ ಒಂದು ವಿನ್ ಆಗಲಿ ಅಂತ ಹೇಳ್ತಾ ನಮ್ಮ ಟಿ ವಿ ಚಾನಲ್ಗೆ ಧನ್ಯವಾದ. ನನ್ನ ಹೆಸರು ರಾಜು ಅಂತ, ತನ್ವಿಯವರ ಫಾದರ್ ನಾನು. ನಮ್ಮ ಟಿ ವಿ ಡ್ಯಾನ್ಸ್ ವಾರಿಯರ್ಸ್ 2 ಇದು ನಿಜವಾಗ್ಲೂ ಒಂದು ಮಕ್ಕಳಿಗೆ ಪ್ರಥಮ ಬಾರಿಗೆ ಒಂದು ಒಳ್ಳೆ ಸ್ಟೇಜ್ ಅಂತ ಹೇಳ್ತೀನಿ. ಮಕ್ಕಳು ಅದೃಷ್ಟ ಮಾಡಿದ್ದಾರೆ ಫಸ್ಟ್ನೇ ಸ್ಟೇಜ್ ಈ ಥರ ಸಿಗೋಕ್ಕೆ. ಹಾಗೆಯೇ
ಶರತ್ ಅವರು ತುಂಬ ರಿಸ್ಕ್ ತಗೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಕರ್ಕೊಬಂದು ಓನ್ ರಿಸ್ಕಲ್ಲಿ ಎಲ್ಲ ರೀತಿ ಸಹಕಾರ ಕೊಡ್ತಿದ್ದಾರೆ. ಹಾಗೆಯೇ ಪೇರೆಂಟ್ಸು ಕೊಡ್ತಿದ್ದಾರೆ, ಮಕ್ಕಳುಗಳು ಕಲಿತಾ ಇದ್ದಾರೆ. ಹಾಗೆಯೇ ಫೈನಲಿಗೆ ಬಂದಿರೋ ಎಲ್ಲ ಟೀಮ್ಗೂ ಧನ್ಯವಾದಗಳು. ಶಿವಮ್ ಡ್ಯಾನ್ಸ್ ಆಫ್ ಸ್ಕೂಲ್ಗೂ ಧನ್ಯವಾದಗಳು. ಶೋಭಾ ಅಂತ, ನನ್ನ ಮಗಳ ಹೆಸರು ಭೂಮಿಕಾ ಅಂತ. ಶರತ್ ಸರು 4 ವರ್ಷದಿಂದ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಅವಳಿಗೆ ಎಲ್ಲದರಲ್ಲೂ ತುಂಬ ಪ್ರೋಗ್ರಾಮಿಗೆಲ್ಲ ಹೋಗಿದ್ದಾಳೆ. ಇವಾಗ ನಮ್ಮ ಟಿವಿಗೂ ಹೋಗ್ತಾ ಇದ್ದಾಳೆ, ಸೆಲೆಕ್ಟ್ ಆಗಿದ್ದಾಳೆ. ಚೆನ್ನಾಗಿ ಎಲ್ಲದರಲ್ಲೂ ನಮ್ಮ ಶರತ್ ಸರು ತುಂಬ ಅವರೇ ಎಲ್ಲ ಸ್ಕೂಲ್ಗಿಂತ ಅವ್ರ ತಂದೆ ತಾಯಿಗಿಂತನೂ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಅವಳಿಗೆ ಮುಂದೆ ಬರಬೇಕು ಅಂತಲೇ ನನಗೆ ಆಸೆ. ಜ್ಯೋತಿ, ನಾನು ನಿಖಿತಾ ಅವರಮ್ಮ. ಇಲ್ಲಿ 3 ವರ್ಷದಿಂದ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಿಗೆ ಬರ್ತಿದ್ದಾಳೆ. ಶರತ್ ಸರ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಈಗ ಡ್ಯಾನ್ಸ್ ವಾರಿಯರ್ 2 ಮಂಗಳೂರಲ್ಲಿ ನಡೀತಾರೆ, ಇದರಲ್ಲಿ ಚೆನ್ನಾಗಿ ಮಾಡ್ತಿದ್ದಾಳೆ. ಆಲ್ ದ ಬೆಸ್ಟ್ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್. ನಮಸ್ತೆ ನಮ್ಮ ಟಿವಿಗೆ. ನನ್ನ ಹೆಸರು ಶಾಲೆಟ್ ಅಂತ ಹೇಳಿ. ನನ್ನ ಮಗಳು ಇಲ್ಲಿ ಶಿವಮ್ ಡ್ಯಾನ್ಸ್ ಕ್ಲಾಸಲ್ಲಿ ರೆಗ್ಯುಲರಾಗಿ ಪ್ರಾಕ್ಟೀಸಿಗೆ ಬರ್ತಾ ಇದ್ದಾಳೆ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೇನೆ ಶರತ್ ಸರ್ಗೆ. ಯಾಕಂದರೆ ಶರತ್ ಸರ್ ಮತ್ತು ಡಿಶಲ್ದು ಬಾಂಡಿಂಗ್ ಹೇಗಿದೆ ಅಂದರೆ ವರ್ಡ್ಸೇ ಇಲ್ಲ ಅವರಿಬ್ಬರ ಬಗ್ಗೆ ಹೇಳೋಕ್ಕೆ. ಬಿಕಾಸ್ ಅವಳೊಂದು ಕಾಲ್ ಬಂದ್ರೂ ಶರತ್ ಸರ್ ಇದು ಮಲಗಿದ್ರೂ ಎದ್ದು ನಿಂತು ಹಲೋ ಅಂತ ಹೇಳ್ತಾ ಇದ್ದಾಳೆ. ಡ್ಯಾನ್ಸ್ ಕ್ಲಾಸ್ ಅಂದರೆ ಊಟನೂ ಬೇಡ ಅವಳಿಗೆ, ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾಳೆ ಡ್ಯಾನ್ಸ್ ಕ್ಲಾಸಿಗೆ. ಡ್ಯಾನ್ಸ್ ಕ್ಲಾಸ್ಗೋಸ್ಕರ ಅವಳು ಹೇರ್ ಕಟ್ಟಿಂಗ್ ಸಮೇತ ಚೇಂಜ್ ಮಾಡಿದ್ದಾಳೆ. ಎಲ್ಲರಿಗೂ, ಎಲ್ಲ ಟೀಮ್ಗೆ, ಶಿವಮ್ ಡ್ಯಾನ್ಸ್ ಸ್ಕೂಲ್ ಟೀಮಿಗೂ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಬಯಸ್ತೇನೆ. ನಮ್ಮ ಟಿ ವಿ ಚಾನಲ್ಗೂ ಥ್ಯಾಂಕ್ ಯು. ನಾನು 6 ಇಯರ್ಸಿಂದ ಡ್ಯಾನ್ಸ್ ಕಲಿತಾ ಇದ್ದೀನಿ. ನನಗೆ ಸಖತ್ತು ಖುಷಿ ಆಗ್ತಿದೆ, ಯಾಕಂದರೆ ನಮ್ಮ ಡ್ಯಾನ್ಸ್ ಟೀಮ್ ಇಷ್ಟು ಹೈಗೆ ಹೋಗಿದೆ ಅಂತ. ಆ್ಯಂಡ್ ಮತ್ತು ಜಡ್ಜಸ್ ಕಮೆಂಟ್ಸ್ ಕೊಡುವಾಗ ಸಖತ್ತು ಖುಷಿ ಆಗ್ತಿತ್ತು. ಮತ್ತು ನೆಕ್ಸ್ಟಿಗೆ ಹೋದಾಗ ಅಲ್ಲಿ ಗುರುಕಿರಣ್ ಸರ್ ಚೆನ್ನಾಗಿ ಕಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಅವ್ರ ಸಾಂಗಿಗೆ ನಾವು ಅಲ್ಲಿ ಡ್ಯಾನ್ಸ್ ಮಾಡಿದ್ದಕ್ಕೆ. ಆ್ಯಂಡ್ ನಮಗೆ ಸಖತ್ತು ಖುಷಿ ಆಗ್ತಿದೆ ಇಷ್ಟು ಹೈಗೆ ಬಂದಿದ್ದೀವಿ ಅಂತ. ఎవరది? నేనే, విజయ రాజేంద్ర బహదూర్. నాగవల్లి, నీకేం కావాలో చెప్పు. నాకు నువ్వు కావాలరా. ఎందుకు? నిన్ను చంపాలి. వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదురా. ನನಗೆ ಇನ್ನೊಂದು ಹೆಸರಿದೆ. ನಾನು ಯಾರು ಅಂತ ನಿನಗೆ ಗೊತ್ತಲ್ಲ. ನಮ್ಮ ಟಿ ವಿ ಚಾನಲ್ಗೆ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್ ಶೆಟ್ಟಿ. ನಾನು 3rd ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ, ಚಿಕ್ಕಮಂಗ್ಳೂರು. ಹಾಗೆ ನಮ್ಮ ಟಿ ವಿ ಚಾನಲಿಗೆ ಥ್ಯಾಂಕ್ಸ್ ಹೇಳಬೇಕು. ಆಪ್ತ ಮಿತ್ರ ಸಾಂಗ್ ಮಾಡಿದಾಗ ನನಗೆ ಗುರುಕಿರಣ್ ಸರ್ ಹೆಂಗೆ ಎನರ್ಜಿ ಬಂತು ಅಂತ ಕೇಳಿದ್ರು. ನಾನು ರಾಗಿ ಅಂಬ್ಲಿ ಅಂದೆ, ಅದಕ್ಕೆ ನೀನು ತುಂಬ ಚೆನ್ನಾಗಿ ಮಾಡಿದೆ, ಇನ್ನು ಮುಂದೆ ಇನ್ನೂ ಐ ಡ್ಯಾನ್ಸರ್ ಆಗ್ತೀಯ ಅಂತ ಹೇಳಿದ್ರು.
ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ. ನನಗ 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 ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ದಿಸ್ ವಾಸ್ ಲೈಕ್ ಪ್ರತಿ ಸಲ ವಾವ್ 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 ಅಂತ ಜರ್ಕ್ ಹೊಡಿತಾನೆ ಇತ್ತು. ಸೊ ದ್ಯಾಟ್ ವಾಸ್ ಇದ್ರಲ್ಲಿ ಸ್ಪೆಷಾಲಿಟಿ. ಅಫ್ಕೋರ್ಸ್ ವಿಷ್ಣುವರ್ಧನ್ ಆ್ಯಟಿಟ್ಯೂಡ್ ಚೆನ್ನಾಗಿತ್ತು, ಸ್ಟೈಲ್. ಬಟ್ ನಿಜ ಹೇಳ್ತೀನಿ, ಚಿಕ್ಕ ಹುಡುಗ ಇದ್ದಾನಲ್ಲ, ಏನೋ ಹೆಸರು? ಸಾತ್ವಿಕ. ಏನು ಬೂಸ್ಟ್ ಕುಡಿತೀಯ ದಿವಸ? ಬೂಸ್ಟ ಏನು ಕುಡಿಯೋದು? ರಾಗಿನ ನೋಡಿ, ಎಲ್ಲರೂ ರಾಗಿ ಕುಡಿಯೋ ಥರ ಮಾಡ್ತಾ ಇದೀವಿ. ಸಕ್ಕತ್ತಿದೀವ, ತಜುಮ್ ಅಂತ ಒಂದು ಆಟಿಟ್ಯೂಡ್, ಜಸ್ಟ್ ಔಟ್ ಆಫ್ ದ ವರ್ಲ್ಡ್ ಅದು. ವಯಸ್ಸಲಿ ಸುಳಿದಾಡಿ ಸೇರಿತೀಗ ನಿನ ಕೋರಿ, ಕೋರಿಕೆ ನೂರು ಮನದಲ್ಲಿ ನಲಿದಾಡಿ ತೇಲಿತೀಗ ನಿನ ಸೇರಿ. ಪ್ರಿಯತಮ ಪ್ರೀತಿಗೆ ಸ್ವಾಗತ, ನಮ್ಮ ಪ್ರೀತಿಯೇ ಶಾಶ್ವತ. ಪ್ರಿಯತಮ ಪ್ರೀತಿಯೇ ಜೀವನ, ಅದು ಸೌಖ್ಯಕ್ಕೆ ಕಾರಣ. ನನ್ನ ಕಣ್ಣೀರ ಕಣ್ಣಾರೆ ನೀನೋಡೆಯ, ನನ್ನ ವ್ಯಥೆಯಲ್ಲ ಮನಸಾರೆ ನೀ ಕೇಳೆಯ. ಬಾರೋ ನೀ ಬೇಗ ಈ ವೇಳೆ, ಮನದ ತುಗುಡ ತುಮುಲಾಡಿಸಿ ನೆಲೆಸು. ನಮಸ್ಕಾರ, ನಮ್ಮ ಟಿ ವಿ ಡ್ಯಾನ್ಸ್ ವಾರಿಯರ್ಸ್ 2. ನನ್ನ ಹೆಸರು ನಂದನ್. ನಾನು ಫೈನಲ್ ಇಯರ್ ಡಿಗ್ರಿ ಎಜುಕೇಷನ್ ಮಾಡ್ತಿರೋದು. ನಾನು ಶಿವಮ್ ಸ್ಕೂಲಿಗೆ ಬಂದು 4 ತಿಂಗಳಾಗಿ 4 ಮಂತ್ಸ್ ಆಗಿದೆ. ಇಲ್ಲಿ ತುಂಬ ಕಲ್ತಿದ್ದೀನಿ. ನನಗಿದು ಡ್ಯಾನ್ಸ್ ವಾರಿಯರ್ಸ್ ಫಸ್ಟ್ ಸ್ಟೇಜು. ತುಂಬ ಖುಷಿಯಾಯಿತು. ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದೀವಿ. ನಮ್ಮ ಶರತ್ ಸರ್ ತುಂಬ ಕಷ್ಟಪಡ್ತಿದ್ದಾರೆ ಅದಕ್ಕೆ. ಹಗಲು ನೈಟು ಡೇ ಯಾವುದು ನೋಡ್ತಿಲ್ಲ. ನಾವು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಗ್ರ್ಯಾಂಡ್ ಫಿನಾಲೆ ವಿನ್ ಆಗಬೇಕು, ವಿನ್ ಆಗೇ ಆಗ್ತೀವಿ. ಅದಕ್ಕೆ ತುಂಬ ಶ್ರಮ ಪಡ್ತಿದ್ದೀವಿ. ಫಸ್ಟು ನನಗೆ ತುಂಬ ಆಶ್ಚರ್ಯ ಆಗಿತ್ತು. ಆ ಸ್ಟೇಜ್ ಒಂದು ಸಲನೂ ನಾನು ಸ್ಟೇಜಿಗೆ ಹತ್ತಿರಲಿಲ್ಲ. ಆ ಥರ ಚಾನಲಲ್ಲಿ ಒಂದು ಸಲನೂ ನಾನು ಶೋ ಕೊಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮು. ತುಂಬ ಖುಷಿಯಾಯಿತು. ಜಡ್ಜಸ್ ಕೂಡ ತುಂಬ ಚೆನ್ನಾಗಿ ಕಮೆಂಟ್ಸ್ ಕೊಟ್ಟಿದ್ದಾರೆ. ಅದೇ ಥರ ಕಮೆಂಟ್ಸ್ ಉಳಿಸ್ಕೋಬೇಕು. ಗ್ರ್ಯಾಂಡ್ ಫಿನಾಲೆಲ್ಲೂ ಗೋಲ್ಡನ್ ಬಜಾರ್ ತಗೋಬೇಕು. ವಿನ್ ಆಗೇ ಆಗ್ತೀವಿ, ವಿನ್ ಆಗ್ತೀವಿ. ಥ್ಯಾಂಕ್ ಯು. ಸೆಮಿಫೈನಲ್ ತಯ್ಯಮ್ ಸ್ಟೈಲ್ ತೊಗೊಂಡ್ವಿ. ಅದು ಕೂಡ ಚೆನ್ನಾಗಾಯಿತು, ಒಳ್ಳೆ ಕಾಮೆಂಟ್ಸ್ ಬಂತು ನಮಗೆ. ಈ ಸಲ ಫೈನಲಿಗೆ ಸೆಲೆಕ್ಷನ್ ಆಗಿದ್ವಿ. ತುಂಬಾ ಜೋಶಲ್ಲಿದ್ವಿ. ಮಕ್ಕಳು ಕೂಡ ಜೋಶಲ್ಲಿದ್ದಾರೆ, ಪೇರೆಂಟ್ಸ್ ಜೋಶಲ್ಲಿದ್ದಾರೆ. ಈ ಸಲ ಫೈನಲ್ ವಿನ್ ಆಗಲೇಬೇಕಂತ ಡಿಸೈಡಾಗಿ ಪ್ರಾಕ್ಟೀಸ್ ಮಾಡ್ಕೊತಾನೆ ಇದ್ದೀವಿ. ಹಾರ್ಡ್ ವರ್ಕ್ ಮಾಡ್ತೀವಿ ತುಂಬಾ. ಈ ಸಲ ಮಾಡೋ ಕಪ್ ಹೊಡಿಬೇಕಂತ ಡಿಸೈಡ್ ಆಗಿದ್ವಿ. This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint. Co-sponsored by Biruware Kudla, Sun Premium Refined Sunflower Oil, Santosh 2-Star Boiled Rice Bhadravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, Manasa Water Park, Pilikula, McCoy, a promise of happiness, Hoysala, a luxury eco resort, Hassan. Supportive partner, Dance Star Studio, Adyar, Mangalore.